V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ. ಲೋಕಸಭೆಯಲ್ಲಿ ಗದ್ದಲ ಮುಂದುವರೆದಿದೆ, ಮುಂದೂಡಿಕೆಯು ಮುಂದುವರೆದಿದೆ. ಮುಖ್ಯವಾಗಿ BJP ಮತ್ತು BJPಯೇತರ ಪಕ್ಷಗಳ ನಡುವೆ ಗಲಾಟೆ ನಡೀತಾ ಇರುವುದು ಹೊಸ ವಿಷಯವೇನಲ್ಲ. ಮಾತಿನ ಯುದ್ಧ. ಈ ಮಾತಿನ ಯುದ್ಧದಲ್ಲಿ ನಿನ್ನೆ ಪ್ರತಿಪಕ್ಷಗಳವರು ಕೈಗೆ ಬೇಡಿ ಹಾಕಿಕೊಂಡು ಪ್ರತಿಭಟಿಸಿದ್ದರು. ಪ್ರತಿಪಕ್ಷಗಳವರು ಕೈಗೆ ಬೇಡಿ ಹಾಕಿಕೊಂಡು ಪ್ರತಿಭಟಿಸಿದ್ದಕ್ಕೆ ಒಂದು ಕಾರಣ ಇದೆ. ಏನಂತೇಳಿದರೆ 2025 ಮೊದಲ ಹಂತವಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಗಡೀಪಾರು ಮಾಡಿ ಭಾರತಕ್ಕೆ ರವಾನಿಸಿರುವ 104 ಮಂದಿಗೆ ಕೈಕೋಳ ಹಾಕಿ ಅಮೃತ್ಸರದಲ್ಲಿ ಇಳಿದ ಬಳಿಕವೇ ಅವರ ಕೈಕೋಳವನ್ನು ಕಳಚಲಾಗಿತ್ತು. ಕೆಲವರಿಗೆ ಕಾಲು ಸರಪಳಿ ಕೂಡ ಹಾಕಲಾಗಿತ್ತಂತೆ. ಈ ಬಗೆಗೆ ಲೋಕಸಭೆಯಲ್ಲಿ ಸ್ಪಷ್ಟನೆ ನೀಡಿದಂಥ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಹೇಳಿದ್ದು ಏನಂತೇಳಿದರೆ, ಅಮೆರಿಕ ಅಥವಾ ಬೇರೆ ಯಾವುದೇ ದೇಶ ಅಕ್ರಮ ವಲಸೆಗಾರರನ್ನು ಗಡೀಪಾರು ಮಾಡುವುದು ಹೊಸ ವಿಷಯವೇನಲ್ಲ. ಅಮೆರಿಕದಲ್ಲಿ 2009ರಿಂದ ನಿರಂತರವಾಗಿ ಬೇರೆ ಬೇರೆ ದೇಶಗಳವರನ್ನು ಗಡೀಪಾರು ಮಾಡಲಾಗ್ತದೆ. ಭಾರತದವರನ್ನು ಕೂಡ ಗಡೀಪಾರು ಮಾಡಲಾಗಿದೆ. 2012ರಲ್ಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಇದಕ್ಕಾಗಿ ಹೊಸ ಕಾನೂನನ್ನು ತಂದು ಆ ಪ್ರಕಾರ ಅಕ್ರಮ ನಿವಾಸಿಗಳನ್ನು ಬಂಧಿಸಿ ಕೈಕೋಳ ಹಾಕಿ ಇಡುವುದು ಮತ್ತು ಕೈಕೋಳ ಹಾಕಿ ರವಾನಿಸುವಂಥ ಗಡೀಪಾರು ಮಾಡುವಂಥ ನಿಯಮಗಳನ್ನು 2012ರಿಂದ ಅನುಸರಿಸ್ತಾ ಇದೆ. 2009ರಿಂದ ಅಂದರೆ ಕಳೆದ 15 ವರ್ಷಗಳಿಂದ 15,756 ಜನ ಭಾರತೀಯರನ್ನು 15,756 ಜನ ಭಾರತೀಯರನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನವು ಡಿಫಾಲ್ಟ್ ಮಾಡಿದೆ, ಭಾರತಕ್ಕೆ ಹಿಂದಕ್ಕೆ ಕಳಿಸಿದೆ. ಇವರೆಲ್ಲ ಅಕ್ರಮ ನಿವಾಸಿಗಳು. ಅಷ್ಟೇ ಅಲ್ಲ, ಈಗಲೂ ಕೂಡ 17,904 ಮಂದಿ ಅಕ್ರಮ ಭಾರತೀಯ ವಲಸಿಗರು ಅಮೆರಿಕದಲ್ಲಿ ಇದ್ದಾರೆ ಎಂದು ಹೇಳಲಾಗಿದೆ. ಅವರಲ್ಲಿ ಮೊದಲ ಕಂತಾಗಿ 104 ಜನರನ್ನು ಮಾತ್ರ ಭಾರತಕ್ಕೆ ಈಗ ರವಾನಿಸಲಾಗಿದೆ. ಪ್ರತಿಪಕ್ಷಗಳು ಕೇಳುತ್ತಿರುವ ಪ್ರಶ್ನೆ ಅಂತೇಳಿದರೆ, ಮೋದಿಯವರು ನನ್ನ ಮಿತ್ರ ಡೊನಾಲ್ಡ್ ಟ್ರಂಪ್ ಅಂತ ಹೇಳ್ತಾರೆ. ಡೊನಾಲ್ಡ್ ಟ್ರಂಪ್ ಮೊದಲ ಬಾರಿ ಅಧ್ಯಕ್ಷರಾಗಿದ್ದಾಗ ಅವರನ್ನು ಗುಜರಾತಿಗೆ ಕರೆದುಕೊಂಡು ಬಂದು ಸರ್ಕಾರದ ಖರ್ಚಿನಲ್ಲಿ ಸಾಕಷ್ಟು ಅದ್ಧೂರಿಯಾಗಿ ಸನ್ಮಾನವನ್ನು ಕೂಡ ಮಾಡಿದರು. ಆದರೆ ಡೊನಾಲ್ಡ್ ಟ್ರಂಪ್ 2ನೇ ಬಾರಿ ಅಧ್ಯಕ್ಷರಾದವರು ಯಾರನ್ನು ಕ್ಯಾರ್ ಮಾಡ್ತಾ ಇಲ್ಲ. ಅದಕ್ಕೆ ಅತಿ ಮುಖ್ಯವಾದ ಕಾರಣ ಏನಂತೇಳಿದರೆ, ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾಗಿರುವಂಥ, ಜಗತ್ತಿನ ಅತಿ ಬಲಶಾಲಿ ದೇಶವಾಗಿರುವಂಥ ಅಮೆರಿಕ ಈಗ ಆರ್ಥಿಕ ಸ್ಥಿರತೆಯನ್ನು ಕಳೆದುಕೊಂಡಿದೆ. ಭಾರತದ ಆರ್ಥಿಕ ಸ್ಥಿರತೆ ಗೊತ್ತೇ ಇದೆ. ಮನಮೋಹನ್ ಸಿಂಗ್ ಅವರು ಪ್ರಧಾನಿ ಇದ್ದಾಗ 3ನೇ ಆರ್ಥಿಕತೆಯಾಗುವ ಹಂತದಲ್ಲಿ ಇತ್ತು ಭಾರತ. ಅಷ್ಟೊತ್ತಿಗೆ ಅವರ ಸರ್ಕಾರ ಹೋಯಿತು. ಅನಂತರ ಕೆಳಗೆ ಇವಾಗ ಜಗತ್ತಿನ 5ನೇ ಆರ್ಥಿಕತೆಯಾಗಿದೆ ಭಾರತ. ಮೇಕ್ ಇನ್ ಇಂಡಿಯಾ ಇದೆ. ಮೇಕ್ ಇನ್ ಇಂಡಿಯಾದಲ್ಲಿ ಬಹುತೇಕವಾಗಿ ವಿದೇಶಗಳಿಂದ ಬಿಡಿಭಾಗಗಳನ್ನು ತರಿಸಿ ಇಲ್ಲಿ ಸೇರಿಸುವುದನ್ನೇ ಮೇಕ್ ಇನ್ ಇಂಡಿಯಾ ಅಂತ ಬಹುತೇಕವಾಗಿ ಹೇಳಲಾಗ್ತಾ ಇದೆ. ಅದೇ ರೀತಿ ಮಿಲಿಟರಿ ಬಲ ಜಗತ್ತಿನಲ್ಲಿ 4ನೇ ಶಕ್ತಿಶಾಲಿ ದೇಶ ಭಾರತವಾದರೂ ಕೂಡ ಮಿಲಿಟರಿಗೆ ಹೆಚ್ಚಿನ ವಿಮಾನಗಳು, ಯುದ್ಧ ವಿಮಾನಗಳು, ಯುದ್ಧ ಹಡಗುಗಳು ಬೇರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಹಾಗಾಗಿ ಭಾರತದ ಆರ್ಥಿಕತೆಯು ಕಳೆದ 6-7 ವರ್ಷಗಳಿಂದ ಅಲುಗಾಟದಲ್ಲಿದೆ ಹಾಗೂ ಹಿಂದಕ್ಕೆ ಹೋಗುತ್ತದೆ. ಇದೇ ರೀತಿಯ ಪರಿಸ್ಥಿತಿಯನ್ನು ಅಮೆರಿಕ ಸಂಯುಕ್ತ ಸಂಸ್ಥಾನ ಕೂಡ ಎದುರಿಸ್ತಾ ಇದೆ. ಎಷ್ಟು ಶ್ರೀಮಂತರಾಗಿದ್ದರೇನು, ಅಲುಗಾಡತೊಡಗಿದ್ದರೆ ಅದು ಏನು ಬೇಕಾದರೂ ಆಗಬಹುದು. ಹಾಗೂ ಶ್ರೀಮಂತರ ವೆಚ್ಚ ಶ್ರೀಮಂತಿಕೆದಾಗಿ ಇರ್ತದೆ. ಹಾಗಾಗಿ ಡೊನಾಲ್ಡ್ ಟ್ರಂಪ್ ಅವರು ಇವಾಗ ಹೊಸದಾಗಿ ಬಂದವರೆ ಹೊಸ ಸರ್ಕಸ್ಗಳನ್ನು ಮಾಡಿ ಅದನ್ನ ಆರ್ಥಿಕತೆಯನ್ನು ತನ್ನ ದೇಶ ಇನ್ನೂ ಕೂಡ ಜಗತ್ತಿನ ಬಲಶಾಲಿ ದೇಶವೇ ಆಗಿದೆ, ಜಗತ್ತಿನ ಆರ್ಥಿಕ ಶಕ್ತಿಯಾಗಿದೆ ಅಂತ ತೋರಿಸಬೇಕಾಗ್ತದೆ. ಅದಕ್ಕೋಸ್ಕರ ಹಾಗೆ ಮಾಡಿದ್ದಾರೆ. ಲೋಕಸಭೆಯಲ್ಲಿ ಇನ್ನೂ ಕೂಡ ಬೇರೆ ಪ್ರತಿಭಟನೆಗಳು ಆದವು. ಮುಖ್ಯವಾಗಿ UGCಯ ಹೊಸ ನಿಯಮಾವಳಿಗಳ ವಿರುದ್ಧ ಪ್ರತಿಭಟನೆಗಳಾದವು. UGCಯ ವಿರುದ್ಧ ಬೆಂಗಳೂರಿನಲ್ಲಿ ಕೂಡ ಒಂದು ಸಭೆ ನಡೆಯಿತು. ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ, ಜಾರ್ಖಂಡ್, ಹಿಮಾಚಲ ಪ್ರದೇಶ 6 ದೇಶಗಳ ವಿದ್ಯಾಮಂತ್ರಿಗಳು ಮತ್ತು ಅವರ ಸಂಬಂಧಿಕರು ಇಲ್ಲಿ ಸಭೆಯನ್ನು ಸೇರಿ UGC ನಿಯಮಾವಳಿಗಳು ರಾಜ್ಯದ ಹಕ್ಕುಗಳನ್ನು ಕಸಿಯುವ ನಿಯಮಾವಳಿಗಳಾಗಿವೆ. ರಾಜ್ಯದ ಹಕ್ಕುಗಳನ್ನು ಕಸಿಯುವುದು ಹಿಂದೆ
ಸಹಕಾರಿ ಕ್ಷೇತ್ರದಲ್ಲಿ ಕೂಡ ರಾಜ್ಯದ ಹಕ್ಕುಗಳನ್ನು ಕಸಿಯುವ ಕೆಲಸವನ್ನು ಈಗಿನ ಕೇಂದ್ರ ಸರ್ಕಾರ ಮಾಡಿದೆ. ಈಗ UGC ಮೂಲಕ ವಿಶ್ವವಿದ್ಯಾನಿಲಯಗಳ ಮೇಲೆ ಕೇಂದ್ರದ ಹತೋಟಿ ಅಷ್ಟೇ ಅಲ್ಲ, ಉದ್ಯಮಿಗಳ ಹತೋಟಿ. ಅತಿ ಹುಚ್ಚುತನ ಏನಂತ ಹೇಳಿದರೆ, ಈ ಒಕ್ಕೂಟ ಸರ್ಕಾರ ಏನು ಹೇಳಿದೆ ಅಂತ ಹೇಳಿದರೆ, UGC ನಿಯಮಾವಳಿ ಪ್ರಕಾರ ವಿಶ್ವವಿದ್ಯಾನಿಲಯಗಳಿಗೆ ಉದ್ಯಮಿಗಳನ್ನು ಕೂಡ ಕುಲಪತಿಗಳಾಗಿ ನೇಮಿಸಬಹುದು. ಈಗಾಗಲೇ ಹಲವರು ಖಾಸಗಿ ಸಂಸ್ಥೆಗಳವರು ವಿದ್ಯಾಸಂಸ್ಥೆಗಳನ್ನು ಉದ್ಯಮವಾಗಿ ಮಾಡಿಕೊಂಡಿದ್ದಾರೆ, ವ್ಯಾಪಾರ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಉದ್ಯಮಿಯೊಬ್ಬರನ್ನು ಕುಲಪತಿಯಾಗಿ ನೇಮಕ ಮಾಡಿದರೆ ವಿದ್ಯಾಕ್ಷೇತ್ರವನ್ನು ಒಂದು ಕೆಟ್ಟು ಕುಲ ಕೊಟ್ಟು ಹೊತ್ತು ಹೋಗುವುದರಲ್ಲಿ ಯಾವುದೇ ಸಾಧ್ಯವಿಲ್ಲ. ಹಾಗಾಗಿ BJPಯೇತರ ಸರ್ಕಾರಗಳ ಹಿಂದೆ, ಸ್ವಲ್ಪ ವರ್ಷಗಳ ಹಿಂದೆ NEP ನ್ಯಾಷನಲ್ ಎಜುಕೇಷನಲ್ ಪಾಲಿಸಿ, ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಕೂಡ ಸ್ಥಳೀಯ ಸಂಸ್ಕೃತಿಗಳನ್ನು ಹಾಳು ಮಾಡುವ ಈ ಬಗೆಗೆ ನಿನ್ನೆ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತನಾಡಿ, ಇದು ಸ್ಥಳೀಯ ಸಂಸ್ಕೃತಿಗಳನ್ನು ನಾಶಪಡಿಸುವಂಥ ಯೋಜನೆ ಅಂತ ಹೇಳಿದೆ. ಅಂದರೆ ಸ್ಥಳೀಯ ಸಂಸ್ಕೃತಿ BJPಯವರ ಅತಿ ಮುಖ್ಯವಾದ ನೀತಿ ಅಂದರೆ ಒಂದು ದೇಶ, ಒಂದು ಭಾಷೆ, ಒಂದು ಸಂಸ್ಕೃತಿ, ಉಳಿದದ್ದೆಲ್ಲ ಕಿಸೆಕ್ಕೆ ತಿಪ್ಪೆಗೆ ಬಿಸಾಕಿ ಅದನ್ನು ಒಪ್ಕೊಂಡರೂ ಇಡೀ ದೇಶದಲ್ಲಿ ಇರುವಂಥದ್ದು ಒಂದು ದೊಡ್ಡ ವಿಷಯ. ನಮ್ಮದೆಲ್ಲ ನಮ್ಮ ಚಡ್ಡಿಯೆಲ್ಲ ಜಾರಿ ಹೋದರೂ ಪರವಾಗಿಲ್ಲ, ಒಂದು ದೇಶನೇ ಬರಲಿ, ಒಂದು ಸಂಸ್ಕೃತಿಯೇ ಬರಲಿ ಅಂತ ಹೇಳುವವರು. ಇಂಥ ಮನೋಭಾವಗಳು ಇದು ಕೀಳರಿಮೆಗಳಿಗೆ ಕಾರಣ ಆಗ್ತದೆ. ಒಂದು ಭಾಷೆ ಎನ್ನುವುದಾಗಲಿ, ಒಂದು ಸಂಸ್ಕೃತಿ ಎನ್ನುವುದಾಗಲಿ, ತಮ್ಮ ಸಂಸ್ಕೃತಿಗಳನ್ನು ಕಳೆಯಲು ಸಿದ್ಧರಾಗಿರುವಂಥ, ಮನೋತುಮುಲ ಇರುವಂಥ, ಮಾನಸಿಕವಾಗಿ ಯಾವುದೇ ಬಲ ಇಲ್ಲದಿರುವಂಥವರ ನೀತಿಯಾಗಿರ್ತದೆ. ಅಂಥ ನೀತಿಯನ್ನು ಖಂಡಿಸಬೇಕಾದ್ದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿರುತ್ತದೆ. ಏಕರೂಪ ನಾಗರಿಕ ಸಂಹಿತೆಗೆ ಆ ಬಗೆಗೆ ನಿನ್ನೆ ಪ್ರಧಾನಿ ಮೋದಿಯವರು ಲೋಕಸಭೆಯಲ್ಲಿ ಮಾತನಾಡುತ್ತಾ ಹೇಳಿದ್ದು ಏನಂತ ಹೇಳಿದರೆ, ಏಕರೂಪ ನಾಗರಿಕ ಸಂಹಿತೆಯನ್ನು ಇಡೀ ದೇಶದಲ್ಲಿ ಜಾರಿ ಮಾಡಿಯೇ ಮಾಡುತ್ತೇನೆ ಅನ್ನುವಂಥ ನೀತಿಯನ್ನು ಹೇಳಿದ್ದಾರೆ. ಆದರೆ ಏಕರೂಪ ನಾಗರಿಕ ಸಂಹಿತೆ ಅನ್ನುವಂಥ ಜಾರಿ ಮಾಡುವುದು ಸರಿ, ಮಾಡಬಾರದು ಅಂತೇಳಿ ಕೂಡ ಇಲ್ಲ. ಆದರೆ ದೇಶದ ಬಹುಸಂಸ್ಕೃತಿಯನ್ನು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಅವರು ನಿನ್ನೆ ಇನ್ನೊಂದು ವಿಷಯವನ್ನು ಕೂಡ ಹೇಳಿದರು. ಸಂವಿಧಾನವನ್ನು ಗೌರವಿಸದವರು, ಅಂಬೇಡ್ಕರ್ ಅವರಿಗೆ ಸರಿಯಾದ ಸ್ಥಾನಮಾನ ಕೊಡದವರು ಇಂದು ಜೈ ಭೀಮ್ ಅಂತ ಹೇಳ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ಸನ್ನು ಗುರಿಯಾಗಿಟ್ಕೊಂಡು ಮಾತನಾಡಿದರು. ಆದರೆ ಸಂವಿಧಾನ ಹೇಳಿರೋದೇನು? ವಿವಿಧತೆಯಲ್ಲಿ ಏಕತೆ, ಭಾರತ ಅನ್ನೋದು ಒಂದು ದೇಶ ಅಲ್ಲ ಅಂತೇಳಿ ಸಂವಿಧಾನದಲ್ಲೇ ಹೇಳಿದೆ. ಸಂವಿಧಾನದಲ್ಲಿ ಏನು ಹೇಳಿದೆ? ಭಾರತ ಒಂದು ದೇಶವಲ್ಲ, ಇದು ಯೂನಿಯನ್ ಆಫ್ ಸ್ಟೇಟ್ಸ್, ಬೇರೆ ಬೇರೆ ದೇಶಗಳ ಒಕ್ಕೂಟ ಹಾಗೂ ಯೂನಿಟಿ ಇನ್ ಡೈವರ್ಸಿಟಿ, ಇದು ಲಕ್ಷಣ ಅನ್ನುವಂಥ ಸಂವಿಧಾನದಲ್ಲೇ ಹೇಳಿದೆ. ಹಾಗಿರುವಾಗ ಮೋದಿಯವರು ಒಂದು ಕಡೆ ಅಂಬೇಡ್ಕರಿಗೆ ಕಾಂಗ್ರೆಸ್ ಗೌರವ ಕೊಡಲಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಪ್ರಧಾನಿ ಮೋದಿಯವರು ಹೇಳ್ತಾರೆ ಏಕರೂಪ ನಾಗರಿಕ ಸಂಹಿತೆ ಸಂವಿಧಾನವನ್ನು ಪಾಲಿಸ್ತೇನೆ ಅಂತ. ಸಂವಿಧಾನದಲ್ಲಿ ಇರುವುದನ್ನು ಪಾಲಿಸದ ಮೇಲೆ ಸಂವಿಧಾನದ ಬಗೆಗೆ ಮಾತನಾಡಿ ಏನು ಪ್ರಯೋಜನವಿದೆ? ಇನ್ನು ಗೊತ್ತೇ ಇದೆ, ಬಜೆಟ್ ಮಂಡನೆ ಆದಾಗ ಕರ್ನಾಟಕದ ಮುಖ್ಯಮಂತ್ರಿಗಳು ಅದನ್ನು ವಿರೋಧಿಸಿದ್ದರು, ಮತ್ತೆ ಚೊಂಬು ಸಿಗ್ತಾ ಇದೆ ಕರ್ನಾಟಕಕ್ಕೆ ಅಂತ. ಈ ಬಗ್ಗೆ ವಿಸ್ತೃತವಾದ ವರದಿಗ ಬಂದಿದ್ದು, ಇಡೀ ಭಾರತದಲ್ಲಿ ಕರ್ನಾಟಕವು GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿದೆ. ಕರ್ನಾಟಕ ಎಷ್ಟೋ ರಾಜ್ಯಗಳಿಗಿಂತ ಚಿಕ್ಕ ರಾಜ್ಯ, ಜನಸಂಖ್ಯೆಯಲ್ಲೂ ಸಣ್ಣ ರಾಜ್ಯ, ಆದರೆ GST ಸಂಗ್ರಹದಲ್ಲಿ 2ನೇ ಸ್ಥಾನದಲ್ಲಿತ್ತು. ಕಳೆದ ಆರ್ಥಿಕ ವರ್ಷದಲ್ಲಿ ಕರ್ನಾಟಕದಿಂದ 3.96 ಲಕ್ಷ ಕೋಟಿ, 3.96 ಲಕ್ಷ ಕೋಟಿ, ಹೆಚ್ಚು ಕಡಿಮೆ 4 ಲಕ್ಷ ಕೋಟಿ GST ಸಂಗ್ರಹ ಕೇಂದ್ರಕ್ಕೆ ಕರ್ನಾಟಕದಿಂದ ಆಗಿದೆ. ಆದರೆ ಕರ್ನಾಟಕಕ್ಕೆ ವಾಪಸ್ ಬಂದುದೆಷ್ಟು? 4 ಲಕ್ಷ ಕೋಟಿಯಲ್ಲಿ ಕರ್ನಾಟಕಕ್ಕೆ ವಾಪಸ್ ಬಂದರೂ 1.7 ಲಕ್ಷ, ಅಂದರೆ 1.25 ಲಕ್ಷಕ್ಕೂ ಕಡಿಮೆ, 1.7 ಲಕ್ಷ ಕೋಟಿ ಮಾತ್ರ ವಾಪಸ್ಸು ಬಂದಿದೆ ಎನ್ನುವುದರಿಂದ ಕರ್ನಾಟಕಕ್ಕೆ ತನ್ನ ಪಾಲು ಸಿಗುತ್ತಿಲ್ಲ. ಈ ರೀತಿ GST ಸಂಗ್ರಹ ಮತ್ತು ಹಣಕಾಸು ವಿನಿಯೋಗವನ್ನು ಮಾಡುವಂಥದ್ದು ಕೇಂದ್ರೀಯ ಹಣಕಾಸು ಆಯೋಗ ಅಂತ ಒಂದಿದೆ. ರಾಜ್ಯಗಳಿಗೆ ಪಾಲು ಕೊಡುವುದರ ಬಗ್ಗೆ, ಅನುದಾನ ಕೊಡುವುದರ ಬಗ್ಗೆ ತೀರ್ಮಾನ ಮಾಡುವಂಥದ್ದು ಈ ಹಣಕಾಸು ಆಯೋಗವಾಗಿದೆ. ಆ ಹಣಕಾಸು ಆಯೋಗವೇ ದೊಡ್ಡ ತಾರತಮ್ಯದ ದೊಡ್ಡ ತಂದೆ ಅಂತ ಹೇಳ್ಬೋದು. ಹಣಕಾಸು ಆಯೋಗವನ್ನು ನಿರ್ವಹಿಸುವುದು ಕೇಂದ್ರ ಸರ್ಕಾರವೇ ಆಗಿರುವುದರಿಂದ ಅದರ ನೀತಿಗೆ ಅನುಗುಣವಾಗಿ ಅದರಲ್ಲಿ ಸದಸ್ಯರು, ಅಧ್ಯಕ್ಷರು ಇರ್ತಾರೆ. ಅದು ಏನು ಹೇಳಿದೆ? ಉತ್ತರ ಪ್ರದೇಶಕ್ಕೆ 17.9 ಭಾಗ, ಅಂದರೆ GST ಸಂಗ್ರಹ ಇತ್ತ ಅದರಲ್ಲಿ ಅಷ್ಟು ಭಾಗವನ್ನು ಉತ್ತರ ಪ್ರದೇಶಕ್ಕೆ ಕೊಡುವಂತೆಯೂ,
ಕರ್ನಾಟಕಕ್ಕೆ ಬರೀ 3.9 ಭಾಗ ಕೊಡುವಂತೆ ಹೇಳಿಕೊಂಡಿದೆ. ಹಾಗಾಗಿ ಈ ತಾರತಮ್ಯ ನೀತಿಯನ್ನು ಹಣಕಾಸು ಆಯೋಗ ಏಕೆ ಮಾಡಿತು, ಹಾಗೂ ಕೇಂದ್ರ ಸರ್ಕಾರವರಿಗೆ ಏಕೆ ಕರ್ನಾಟಕದ ಬಗ್ಗೆ ಏಕೆ ಈ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ ಎನ್ನುವಂಥ ಪ್ರಶ್ನೆ ಖಂಡಿತವಾಗಿ ಇದ್ದೇ ಇರುತ್ತದೆ. ಇನ್ನು ಸುಪ್ರೀಂ ಕೋರ್ಟ್ ತಮಿಳುನಾಡಿನ ರಾಜ್ಯಪಾಲರಾಗಿರುವಂಥ RN ರವಿ ಅವರಿಗೆ ಮತ್ತೊಮ್ಮೆ ಛೀಮಾರಿ ಹಾಕಿದೆ. ಈ RN ರವಿ ಎನ್ನುವಂಥ ರಾಜ್ಯಪಾಲರು ಭಾಳ ದಿನಗಳಿಂದ ತಮಿಳುನಾಡು ಸರ್ಕಾರದ ನೀತಿಗಳನ್ನು ವಿರೋಧಿಸ್ತಾ ಇದ್ದಾರೆ. ರಾಜ್ಯಪಾಲರಿಗೆ ವಿರೋಧಿಸಬಾರ್ದು ಅಂತ ಏನಿಲ್ಲ, ಆದರೆ ಒಂದು ಚುನಾಯಿತ ಸರ್ಕಾರವು ಯಾವುದೇ ಒಂದು ಕಾಯ್ದೆಯನ್ನು ಮಾಡಿ ರಾಜ್ಯಪಾಲರಿಗೆ ಕಳಿಸಿದಾಗ ಒಂದು ಬಾರಿ ಅವರದನ್ನು ವಾಪಸ್ ಕಳಿಸ್ಬೋದು, ಎರಡನೇ ಬಾರಿ ಅವರಿಗೆ ವಾಪಸ್ ಕಳಿಸುವ ಹಕ್ಕಿಲ್ಲ, ಯಾಕಂದರೆ ಅವರು ಚುನಾಯಿತರಲ್ಲ. ಇಲ್ಲದಿದ್ದರೆ ರಾಷ್ಟ್ರಪತಿಗಳ ಅಭಿಪ್ರಾಯವನ್ನು ಕೇಳಬಹುದು. ಆದರೆ ಈ RN ರವಿ ಅನ್ನುವಂಥವರು ತಮಿಳುನಾಡು ವಿಧಾನಸಭೆ ಪಾಸ್ ಮಾಡಿದ 13 ಕಾಯ್ದೆಗಳನ್ನು 3-4 ವರ್ಷಗಳಿಂದ ಹಾಗೆ ಇಟ್ಕೊಂಡು ಜಪ ಮಾಡ್ತಾ ಇದ್ದಾರಂತೆ. ರಾಷ್ಟ್ರಪತಿಗಳಿಗೂ ಆ ಬಗೆಗೆ ಏನೂ ತಿಳಿಸಿಲ್ಲ, ಅಥವಾ ಯಾವ ಕಾರಣಕ್ಕೋಸ್ಕರ ಇದನ್ನು ಹಿಂತಿರುಗಿಸಬಾರ್ದು ಅಂತೇಳಿಬಿಟ್ಟು ಸರ್ಕಾರಕ್ಕೂ ಕೇಳಿಲ್ಲ. ಅದಕ್ಕೆ ಸುಪ್ರೀಂ ಕೋರ್ಟ್ ನಿನ್ನೆ RN ರವಿ ಅವರಿಗೆ ಛೀಮಾರಿ ಹಾಕಿದೆ, ತರಾಟೆಗೆ ತೆಗೆದುಕೊಂಡಿದೆ. 13 ಕಾಯ್ದೆಗಳನ್ನು ನೋಡಲಿಕ್ಕೆ 3-4 ವರ್ಷ ಬೇಕೇ ಎನ್ನುವಂಥ ಪ್ರಶ್ನೆಯನ್ನು RN ರವಿ ಅವರಿಗೆ ಸುಪ್ರೀಂ ಕೋರ್ಟ್ ಕೇಳಿದೆ. ಇದನ್ನೆಲ್ಲ ನೋಡುವಾಗ ಯಾವ ರೀತಿ ಇನ್ನು ಗಾಜಾಪಟ್ಟಿಯ ಬಗೆಗೆ ಈಗಾಗಲೇ ಹೊಸ ವಸಾಹತುಶಾಹಿಯನ್ನು ರಚಿಸಲು ಹೊರಟಿರುವಂಥ ಅಮೆರಿಕ ಸಂಯುಕ್ತ ಸಂಸ್ಥಾನವು ಮೊನ್ನೆ ತಾನೇ ಕೆನಡಾವನ್ನು ವಶಪಡಿಸಿಕೊಳ್ಳುವುದಾಗಿ ಹೇಳಿತ್ತು, ನಂತರ ಪನಾಮವನ್ನು ವಶಪಡಿಸುವುದಾಗಿ ಬೆದರಿಸಿತ್ತು, ಈಗ ಗಾಜಾಪಟ್ಟಿ ನನಗೆ ಕೊಡಿ ಅಂತ ಬೆದರಿಕೆ ಹಾಕಿದೆ. ಹಾಗಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನವು ಮತ್ತೆ ಜಗತ್ತಿನಲ್ಲಿ ವಸಾಹತುಶಾಹಿಯನ್ನು ಆರಂಭಿಸುತ್ತದೆ ಎನ್ನುವಂಥ ಒಂದು ದೊಡ್ಡ ಗುಮಾನಿ ಈಗ ಎಲ್ಲ ಕಡೆ ಎದ್ದಿದೆ. ಇದು ಸ್ವಾಗತಾರ್ಹವಾದ ವಿಷಯವಲ್ಲ. ಇನ್ನು ರೂಪಾಯಿ ಗೊತ್ತೇ ಇದೆ, ಇವಾಗಲೇ 87.43 ಪೈಸೆ $1, $87.43 ರೂಪಾಯಿ ತಳ ಕಾಣ್ತಾ ಇದೆ. ಈ ತಳ ಕಾಣ್ತಾ ಇರುವಂಥ ರೂಪಾಯಿಯಲ್ಲಿ ತಿರುಪತಿಯಲ್ಲಿ ಗೊತ್ತೇ ಇದೆ ಎಲ್ಲರಿಗೂ ಹಿಂದೂಯೇತರ ನೌಕರರನ್ನು ವಜಾ ಮಾಡ್ತಾ ಇದ್ದಾರೆ. ಹಿಂದೂಯೇತರ ನೌಕರರನ್ನು ವಜಾ ಮಾಡಿದ್ದಾರೆ. ಹಿಂದೂ ದೇವಾಲಯಗಳು ಇಷ್ಟು ವರ್ಷ ಅಲ್ಲಿ ಕೆಲಸ ಮಾಡಿದವರು ಈಗ ವಜಾ ಮಾಡುವಂಥ ಅಗತ್ಯ ಏನು? ಹಿಂದೂ ದೇವರು ಬದಲಾದ್ರ? ಮೊದಲು ಅದೇ ದೇವರು ಇದ್ದದ್ದು ತಾನೆ. ನಮ್ಮದೇ ಧರ್ಮಸ್ಥಳದಲ್ಲಿ ನೋಡಿದರೆ ಹಿಂದೆ ಒಂದು ಮೀನೂಟದ ಹೋಟ್ಲ್ ಇತ್ತಲ್ಲಿ. 50-60 ವರ್ಷಗಳಿಂದ ಇದ್ದ ಮೀನೂಟದ ಹೋಟ್ಲನ್ನು ಬರೀ 1.5 ದಶಕದ ಹಿಂದೆ ಸುಮಾರು 15-20 ವರ್ಷಗಳ ಹಿಂದೆ ತೆಗೆಯಲಾಗಿದೆ. ಆ ದೇವರು ಅಲ್ಲೇ ಇತ್ತು, ಆ ಮೀನೂಟದ ಹೋಟ್ಲು ಅಲ್ಲೇ ಇತ್ತು, 50 ವರ್ಷದಿಂದ ಇತ್ತು. ಈಗ 15-20 ವರ್ಷದಿಂದ ಏನಾಯಿತು ತೆಗಿಲಿಕ್ಕೆ? ಹಾಗಾಗಿ ಬರ್ತಾ ನಮ್ಮ ಧಾರ್ಮಿಕ ವ್ಯವಸ್ಥೆಗಳು ಹೆಚ್ಚು ಹೆಚ್ಚು ಸಂಕುಚಿತವಾಗುತ್ತಿವೆ ಅನ್ನುವುದು ಇದರಿಂದ ಸ್ಪಷ್ಟವಾಗುತ್ತಿದೆ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ, ನೀವೆಲ್ಲ ನಮ್ಮ V4 ನ್ಯೂಸ್ ಚಾನಲನ್ನು ನೋಡ್ತಾ ಇರಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎಂದು ಹೇಳುತ್ತಾ ಮಾಡ್ತಾ ಇದ್ದೇನೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.